ಮತ ಚಲಾಯಿಸುವುದು ಕೇವಲ ನಿಮ್ಮ ಹಕ್ಕು ಮಾತ್ರವಲ್ಲ, ಅದು ದೇಶ ಕಟ್ಟುವ ನಿಟ್ಟಿನಲ್ಲಿ ಕರ್ತವ್ಯ ಕೂಡ ಆಗಿದೆ. ಜಗತ್ತಿನಲ್ಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಪ್ಪಿಕೊಂಡ ದೊಡ್ಡ ದೇಶ ನಮ್ಮದು ಎಂದು ತಾಲೂಕು ಪಂಚಾಯತ್ ಇಒ ಅಪರ್ವ ತಿಳಿಸಿದ್ದಾರೆ. ಲೋಕಸಭಾ ಚುನಾವಣೆ ಅಂಗವಾಗಿ ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ತಾಲೂಕು ಸ್ವೀಪ್ ಸಮಿತಿ, ಯೂತ್ ಫಾರ್ ಸೇವಾ ಸಂಸ್ಥೆ ಹಾಗೂ ಬೂದಗವಿ, ತುಂಬಾಡಿ, ತೋವಿನಕೆರೆ ಗ್ರಾಮ ಪಂಚಾಯತ್ ಸಹಯೋಗದೊಂದಿಗೆ ಬೂದಗವಿ ಗ್ರಾಮ ಸೇರಿದಂತೆ ಸಿದ್ದರಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಸ್ವಚ್ಛತಾ ಅಭಿಯಾನದ ಮೂಲಕ ಏರ್ಪಡಿಸಲಾದ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಬೂದಗವಿ ಮತ್ತು ತುಂಬಾಡಿ, ತೋವಿನಕೆರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಸ್ವಸಹಾಯ ಸಂಘದ ಮಹಿಳೆಯರು, ನರೇಗಾ ಹಾಗೂ ತಾಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ಹಾಗೂ ಅನೇಕರು ಹಾಜರಿದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಸ್ವಲ್ಪ ಹುಷಾರಾಗಿ, ಸ್ವಲ್ಪ ಹುಷಾರಾಗಿ ನಿಂತ್ಕೊಳ್ಬೇಕು. ಸಿದ್ದರಬೆಟ್ಟದಲ್ಲಿ ಯೂತ್ ಫಾರ್ ಸೇವಾ ಅನ್ನೋ ಒಂದು NGO ಅವರು ಅಪ್ರೋಚ್ ಅಸ್. ಸಿದ್ದರಬೆಟ್ಟ ಸುತ್ತಮುತ್ತ ಇರೋ ಕಲ್ಯಾಣಿ ಕಟ್ಟೆ ಇದೆಲ್ಲ ಕ್ಲೀನ್ ಮಾಡ್ಕೊಡ್ತೀವಿ ಅಂತ. ಆಪರ್ಚುನಿಟಿ ಇಡೀ ಗ್ರಾಮ ಪಂಚಾಯಿತಿನೂ ಕ್ಲೀನ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಏನು ನಾವು ಮತದಾನ ಜಾಗೃತಿ ಜಾಥಾನ 19ನೇ ತಾರೀಕಿಂದ ಮಾಡ್ತಿದೀವಿ, ಅದನ್ನು ಕೂಡ ಮಾಡಿದಾಗ ಆಗುತ್ತೆ ಅಂತ ಕಂಬೈನ್ ಮಾಡಿ ಒಂದು ಆಕ್ಟಿವಿಟಿ ಮಾಡೋಣ ಅಂತ ಈ ದಿನ ಅನ್ಕೊಂಡು ಇಲ್ಲಿ ಎಲ್ಲರೂ ಹಾಜರಾಗಿದ್ದೀವಿ. ದಿಸ್ ಇಸ್ ನಾಟ್ ಜಸ್ಟ್ ಬರೀ ಬೂದಗವಿ ಗ್ರಾಮ ಪಂಚಾಯತಿ ಸಿದ್ದರಬೆಟ್ಟದಲ್ಲೂ ಮಾಡ್ತಾ ಇಲ್ಲ, ತಾಲೂಕಿನ ಎಲ್ಲ 24 ಗ್ರಾಮ ಪಂಚಾಯತಿಗಳಲ್ಲೂ ಇವತ್ತು ಏಕಕಾಲಕ್ಕೆ ಸ್ವಚ್ಛತೆ ಮತ್ತೆ ಮತದಾನ ಜಾಗೃತಿ ಜಾಥಾ ಮಾಡ್ತಾ ಇದ್ದೀವಿ. ಸ್ವಚ್ಛತೆಯೊಂದಿಗೆ ಸ್ವೀಪ್ ಅಂತ ಇದನ್ನ ನಾವು ಕರೆದು ಆಲ್ 24 ಗ್ರಾಮ ಪಂಚಾಯತಿಲೂ ಒಂದೊಂದು ಏರಿಯಾನಲ್ಲಿ ಅವೇರ್ನೆಸ್ ಅಂಡ್ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಯೂತ್ ಫಾರ್ ಸೇವಾ, ಆಲ್ ದ ವಾಲಂಟಿಯರ್ಸ್ ಯಾರು ಬಂದಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಲ್ಲಿ ಬಹಳಷ್ಟು ಜನ ಫಸ್ಟ್ ಟೈಮ್ ವೋಟರ್ಸ್ ಇರ್ತೀರಾ. ಯಾರು ಇರ್ತೀರಾ ಫಸ್ಟ್ ಟೈಮ್ ವೋಟರ್ಸ್? ಓಕೆ, ಆಲ್ ಯಂಗ್ ವೋಟರ್ಸ್ ಅಟ್ಲೀಸ್ಟ್ ಇರ್ತೀರಾ. ಸೊ ಥ್ಯಾಂಕ್ ಯು. ದಿಸ್ ಇಸ್ ಅನ್ ಆಪರ್ಚುನಿಟಿ ಫಾರ್ ಯು ಆಲ್ಸೋ. ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. such a wonderful service that you are doing for our rural area. So not just ಈ ಪಂಚಾಯಿತಿ ಅಲ್ಲ, I would like for you all to come and do this for all our panchayatis. So ಇಷ್ಟು ಹೇಳ್ತಾ ಐ ಆಲ್ಸೋ ವುಡ್ ಲೈಕ್ ಟು ಥ್ಯಾಂಕ್ ಎಲ್ಲ ಯಾರ್ಯಾರು ಭಾಗವಹಿಸ್ತಾ ಇದ್ದೀರಾ ಇವತ್ತು, ಆಲ್ ಅವರ್ ತಾಲೂಕ್ ಲೆವೆಲ್ ಆಫೀಸರ್ಸ್, ನಮ್ಮ SHG ಮಹಿಳೆಯರು ಫ್ರಮ್ ಆಲ್ ದ 3 ಪಂಚಾಯತ್ಸ್ ಅಂಡ್ ಅವರ್ಸ್ ತಾಲೂಕ್ ಪಂಚಾಯತಿ ಸ್ಟಾಫ್ ಎಲ್ಲರೂ. ಆದಷ್ಟು ನಮ್ಮ ಸುತ್ತಮುತ್ತ ಇರೋ ಪ್ಲಾಸ್ಟಿಕ್ನೆಲ್ಲ ಇವತ್ತು ಎಕ್ಕಿ ಸ್ವಲ್ಪ ಮಟ್ಟಿಗೆ ವಿಜುವಲ್ ಕ್ಲೀನಿನೆಸ್ನ ಈ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ತರೋಣ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್.